ಮಂಗಳೂರು ಮಹಾನಗರ ಪಾಲಿಕೆಯ ಪ್ರಸಕ್ತ 5 ವರ್ಷಗಳ ಆಡಳಿತಾವಧಿಯ ಕೊನೆಯ ದಿನವಾದ ಗುರುವಾರದಂದು ಕೊನೆಯ ಸಾಮಾನ್ಯ ಸಭೆಯು ಗೊಂದಲಮಯಗೊಂಡು ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವೆ ಮಾತಿನ ಕೆಸರೆರಚಾಟಕ್ಕೆ ಸಾಕ್ಷಿಯಾಯಿತು. 5 ವರ್ಷಗಳ ಬಿಜೆಪಿಯ ಪಾಲಿಕೆ ಆಡಳಿತ ಶೂನ್ಯ ಎಂದು ವಿಪಕ್ಷ ಸದಸ್ಯರು ಆರೋಪಿಸಿದರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಅನುದಾನವೇ ಸಿಗುತ್ತಿಲ್ಲ ಎಂದು ಆಡಳಿತ ಪಕ್ಷ ಪ್ರತ್ಯಾರೋಪಿಸಿತು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತ ಚುಕ್ಕಾಣಿ ಹಿಡಿದು 5 ವರ್ಷ ಪೂರ್ಣಗೊಳ್ಳುತ್ತಿದೆ. ಬಿಜೆಪಿ ಆಡಳಿತದ ಕೊನೆಯ ಅವಧಿಯ ಮೇಯರ್ ಮನೋಜ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯು ನಡೆಯಿತು. ವಿಪಕ್ಷ ನಾಯಕರು ಬಿಜೆಪಿ ಆಡಳಿತ ವೈಖರಿಯನ್ನು ತೀವ್ರವಾಗಿ ಖಂಡಿಸಿದರು. ಬಿಜೆಪಿ ಆಡಳಿತದಲ್ಲಿ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಎಂದು ವಿಪಕ್ಷ ನಾಯಕರು ತರಾಟೆಗೆ ತೆಗೆದುಕೊಂಡರು. ಜಲಸಿರಿಯಡಿ 24x7 ನೀರಿನ ವಾಗ್ದಾನ ನೀಡಿ 797 ಕೋಟಿ ರೂಪಾಯಿಗಳ ಕುಡಿಯುವ ನೀರಿನ ಯೋಜನೆ 5 ವರ್ಷಗಳಾದರೂ ಪೂರ್ಣಗೊಂಡಿಲ್ಲ. ಕನಿಷ್ಠ ಯಾವುದೇ ಒಂದು ವಾರ್ಡ್ನಲ್ಲಿಯೂ 24x7 ನೀರು ಕೊಡುವ ವ್ಯವಸ್ಥೆ ಜಾರಿಯಾಗಿಲ್ಲ. ಯೋಜನೆ ಪೂರ್ಣಗೊಳ್ಳಲು ಇನ್ನೂ 3-4 ವರ್ಷಗಳೇ ಬೇಕಾದೀತು. ಪೈಪ್ಲೈನ್ ಬಿಡಿಭಾಗ ಖರೀದಿಯಾಗಿದೆ. ಮೀಟರ್ಗಳು ಖರೀದಿಸಿ ಕೆಲ ವರ್ಷಗಳಾದರೂ ಅಳವಡಿಕೆ ಮಾಡದೆ ತುಕ್ಕು ಹಿಡಿಯುತ್ತಿದೆ. ಅಧಿಕಾರಿಗಳು ಮೇಲ್ವಿಚಾರಣೆ ಮಾಡುತ್ತಿಲ್ಲ. ಒಟ್ಟಿನಲ್ಲಿ ಪಾಲಿಕೆಯ 5 ವರ್ಷಗಳ ಆಡಳಿತ ದೌರ್ಭಾಗ್ಯ, ಆಡಳಿತ ವೈಫಲ್ಯ ಎಂದು ವಿಪಕ್ಷ ನಾಯಕರು ಆರೋಪ ಮುಂದುವರಿಸುತ್ತಿದ್ದಂತೆಯೇ ವಿಪಕ್ಷ ಸದಸ್ಯೆ ಶಕೀಲಾ ಕಾವಾ ಮಧ್ಯಪ್ರವೇಶಿಸಿ ಸದನದಲ್ಲಿ ರಾಜಕೀಯ ಪ್ರೇರಿತ ಮಾತುಗಳನ್ನಾಡಲಾಗುತ್ತಿದೆ ಎಂದರು. ವಿಪಕ್ಷ ನಾಯಕ ಮಾತನಾಡುವಾಗ ಅಡ್ಡಿಪಡಿಸಿ ಹಕ್ಕುಚ್ಯುತಿ ಮಾಡಲಾಗಿದೆ ಎಂದು ವಿಪಕ್ಷ ಸದಸ್ಯರು ಆಡಳಿತ ಪಕ್ಷದ ವಿರುದ್ಧ ಹರಿಹಾಯ್ದರು. ಆಡಳಿತ ಹಾಗೂ ವಿಪಕ್ಷ ಸದಸ್ಯರು ಮೈಕ್ ಇನ್ನೇನು ಸ್ಫೋಟಗೊಳ್ಳುವುದೋ ಎನ್ನುವ ರೀತಿಯಲ್ಲಿ ಏರು ಧ್ವನಿಯಲ್ಲಿ ಮಾತನಾಡುತ್ತಾ ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದ್ರು. ಬಳಿಕ ಸುಮಾರು 15 ನಿಮಿಷಗಳ ಬಳಿಕ ಮತ್ತೆ ಉಪಮೇಯರ್ ಹಾಗೂ ಸದಸ್ಯರ ಜೊತೆ ಸದನ ಪ್ರವೇಶಿಸಿದ ಮೇಯರ್ ಮನೋಜ್ ಕುಮಾರ್ ಅವರು 5 ವರ್ಷದ ಆಡಳಿತದ ಅನಿಸಿಕೆ ಹಂಚಿಕೊಳ್ಳಲು ಇಂದು ಸದಸ್ಯರಿಗೆ ಅವಕಾಶ ನೀಡಲಾಗಿತ್ತು. ವಿಪಕ್ಷ ನಾಯಕರು ಆರೋಪದಲ್ಲಿ ನಿರತರಾದ ಕಾರಣ ಸಭೆ ಮುಂದೂಡಬೇಕಾಯಿತು ಎನ್ನುತ್ತಿದ್ದಂತೆ ವಿಪಕ್ಷ ನಾಯಕರು ಆರೋಪ ಮಾಡಿಲ್ಲ, ನೈಜ ವಿಚಾರವನ್ನು ಸದನದಲ್ಲಿ ಹೇಳುತ್ತಿರುವಾಗ ಅವರ ಧ್ವನಿ ಅಡಗಿಸುವ ಪ್ರಯತ್ನವಾಗಿದೆ. ಆದರೆ ನಾಗರಿಕರ ಧ್ವನಿ ಅಡಗಿಸಲು ಆಗದು ಎಂದು ಸದಸ್ಯ ವಿನಯರಾಜ್ ಮೇಯರ್ ಮಾತಿಗೆ ಅಡ್ಡಪಡಿಸಿದರು. ಕೊನೆಯ ಸಭೆಯಾದ ಕಾರಣ ಮೇಯರ್ ಅವರು ವಿಪಕ್ಷ ನಾಯಕರ ಮಾತನ್ನು ಪೂರ್ಣವಾಗಿ ಕೇಳಿದ ಬಳಿಕ ಉತ್ತರ ನೀಡಬೇಕು ಎಂದು ಹಿರಿಯ ಸದಸ್ಯ ಶಶಿಧರ್ ಹೆಗ್ಡೆ ಅವರು ಹೇಳಿದರಾದರೂ ಸಭೆ ನಿಯಂತ್ರಣಕ್ಕೆ ಬಾರದೆ ಗೊಂದಲದಲ್ಲೇ ಮುಂದುವರಿಯಿತು. ಈ ನಡುವೆ ಸಭೆಯಲ್ಲಿ ಉಪಸ್ಥಿತರಿದ್ದ ವಿಧಾನ ಪರಿಷತ್ನ ಶಾಸಕ ಐವನ್ ಡಿಸೋಜಾ ಮಾತನಾಡಲು ಎದ್ದು ನಿಂತರಾದರೂ ಸದಸ್ಯರ ವಾಗ್ವಾದದಿಂದ ಅವಕಾಶ ದೊರಕದೆ ಸಭೆಯಿಂದ ಹೊರನಡೆದರು. ಮತ್ತೆ ಮಧ್ಯಪ್ರವೇಶಿಸಿದ ಮುಖ್ಯ ಸಚೇತಕ ಪ್ರೇಮಾನಂದ ಶೆಟ್ಟಿಯವರು ಬಿಜೆಪಿ ಆಡಳಿತಾವಧಿಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮೂಲಕ ಸಾಕಷ್ಟು ಅಭಿವೃದ್ಧಿ ಕಾರ್ಯ ನಗರದಲ್ಲಿ ಆಗಿದ್ದರೂ ಈ ರೀತಿ ಕೊನೆಯ ಸಭೆಯನ್ನು ಸುಗಮವಾಗಿ ನಡೆಯಲು ಬಿಡದೆ ರಾಜಕೀಯ ಮಾಡುತ್ತಿರುವವರಿಗೆ ಜನರು ಖಂಡಿತ ಬುದ್ಧಿ ಕಲಿಸುತ್ತಾರೆ ಎಂದರು.
ಈ ಸಂದರ್ಭ ಉಪಮೇಯರ್ ಭಾನುಮತಿ, ಆಯುಕ್ತ ರವಿಚಂದ್ರ ನಾಯಕ್, ಸ್ಥಾಯಿ ಸಮಿತಿ ಅಧ್ಯಕ್ಷೆ ವೀಣಾ ಮಂಗಳ, ಕದ್ರಿ ಮನೋಹರ್ ಶೆಟ್ಟಿ, ಸುಮಿತ್ರಾ, ಸರಿತಾ ಶಶಿಧರ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.